ಶ್ರೀ ಕ್ಷೇತ್ರ ಗೆಜ್ಜಿಗಿರಿ ನಂದನ್ ಬಿತ್ತಿಲ್ನಲ್ಲಿ ಕರ್ತವ್ಯ ಮತ್ತು ನಿರ್ವಹಣೆಗೆ ಕೋರ್ಟ್ ಯಾವುದೇ ತಡೆಯಾಜ್ಞೆ ನೀಡಿಲ್ಲ. ಸಮಿತಿಯ ಆಡಳಿತಕ್ಕೆ ತಡೆಯಾಜ್ಞೆ ನೀಡದೇ ಇರುವುದರಿಂದ ಸಮಿತಿ ಸಂಪೂರ್ಣವಾಗಿ ಹಿಂದಿನಂತೆ ಆಡಳಿತ ನಡೆಸಲಿದೆ ಎಂದು ದೇವೈದಿತಿ ಕೋಟಿಚೆನ್ನಯ್ಯ ಮೂಲಸ್ಥಾನ ಶ್ರೀ ಕ್ಷೇತ್ರ ಗೆಜ್ಜಿಗಿರಿ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷ ಜಯಂತ್ ನಡುಬೈಲು ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕ್ಷೇತ್ರಾಡಳಿತ ಸಮಿತಿಗೆ ಮತ್ತು ನಿತ್ಯ ಕಾರ್ಯನಿರ್ವಹಣೆಗೆ ತಡೆಯಾಜ್ಞೆ ನೀಡುವಂತೆ ಪುತ್ತೂರಿನ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಶ್ರೀಧರ್ ಪೂಜಾರಿ ಅವರು ಅರ್ಜಿಯನ್ನ ಸಲ್ಲಿಸಿದರು. ನ್ಯಾಯಾಲಯವು ಮಾರ್ಚ್ 8ರಂದು ಮಧ್ಯಂತರ ಆದೇಶವನ್ನ ನೀಡಿ ತಡೆಯಾಜ್ಞೆ ನೀಡಲು ನಿರಾಕರಿಸಿ ಕ್ಷೇತ್ರಾಡಳಿತ ಸಮಿತಿಯ ಆಡಳಿತ ಮತ್ತು ನಿತ್ಯ ಕಾರ್ಯಗಳಿಗೆ ಅನುಮತಿ ನೀಡಿದೆ ಎಂದು ಸ್ಪಷ್ಟಪಡಿಸಿದರು. ಯಾವಾಗ ಆ ಜಾಗವನ್ನು ರಿಜಿಸ್ಟರ್ ಮಾಡಿಕೊಡಿ ಸಾನಿಧ್ಯ ಅಥವಾ ಕ್ಷೇತ್ರಾಡಳಿತ ಸಮಿತಿಗೆ ಅಂತ ಹೇಳುವಾಗ ಅವರು ಹಿಂದೆ ಮುಂದೆ ಅಂತ ದೂಡಿ ಲಾಸ್ಟ್ಗೆ ಮಧ್ಯದಲ್ಲಿ 2018ರ ಒಂದು ಮಧ್ಯದಲ್ಲಿ ನಾವು ಸ್ವಲ್ಪ ಸಮಿತಿಯವರು ಜಾಗವನ್ನು ರಿಜಿಸ್ಟರ್ ಮಾಡಿಕೊಡ್ಲಿ, ನಂತರ ನಾವು ಕೆಲಸವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನಾವು ಸ್ವಲ್ಪ ಒಂದು 5-6 ತಿಂಗಳು ಸ್ಥಗಿತಗೊಂಡು ಕೂಡ ನಾವು ಸಮಿತಿಯವರು ಹೋಗಿ ಅದನ್ನು ಇದು ಮಾಡ್ತಿದ್ದೆವು. ಆ ಸಮಯದಲ್ಲಿ ಅವರು ಏನು ಮಾಡಿದರು, ಅದು ನಾನೇ ಮಾಡ್ತೇನೆ ಅಂತ ಹೇಳಿ, ನಾನೇ ಅಂದರೆ ಅದು ಇದ್ದದನ್ನು ನಾನೇ ಮಾಡ್ತೇನೆ ನನ್ನದು ಅಂತ ಹೇಳಿ ಅವರಲ್ಲಿ ಒಂದು ಸಮಿತಿಯನ್ನು ಒಂದು ರಚನೆ ಮಾಡಿ ಅಲ್ಲಿಯ ಎಲ್ಲ ಲೋಕಲ್ ಒಂದು ಕಲೆಕ್ಷನ್ ಮಾಡಿದರು. ಆ ಕಲೆಕ್ಷನ್ ಕೂಡ ಇಷ್ಟು ತನಕ ನಮಗೆ ಒಂದು ಲೆಕ್ಕಾಚಾರ ಕೂಡ ಕೊಡಲಿಲ್ಲ ಅವರು. ನಂತರ ನಾವು ಇವರು ಜಯಶ್ರೀ ಸುವರ್ಣ ಅವರಲ್ಲಿ ನಾವು ಕೇಳುವಾಗ ಅವರ ಮುಂದಾಳತ್ವದಲ್ಲಿ ಸಾಧಾರಣ 7-8 ಕಡೆಯಲ್ಲಿ ಬಾಂಬೆಯಲ್ಲಿ ಮೀಟಿಂಗ್ ಆಯಿತು, ಇಲ್ಲಿ ಮುಳುಕಿಯಲ್ಲಿ ಆಯಿತು, ಪಡುಬಿದ್ರಿ, ಮಂಗಳೂರು ಎಲ್ಲೆಲ್ಲಿ ಮೀಟಿಂಗ್ ಆಯಿತು. ಆದರೂ ಕೂಡ ಅವರು ಜಾಗವನ್ನು ಕೊಡಲಿಕ್ಕೆ ಹೋಗಲಿಲ್ಲ. ಲಾಸ್ಟಿಗೆ ಗೆಜ್ಜಿಗಿರಿಯಲ್ಲಿ ಒಂದು ಮೀಟಿಂಗ್ ಆಗುವಾಗ ಜಯಶ್ರೀ ಸುವರ್ಣವರ ಒಂದು ಮುಂದಾಳತ್ವದಲ್ಲಿ 4.5 ಎಕರೆ ಜಾಗವನ್ನು ನಾನು ಸಮಿತಿಗೆ ನಾನು ರಿಜಿಸ್ಟರ್ ಮಾಡಿ, ಅದು ಯಾವಾಗ ಬ್ರಹ್ಮಕಲಸ ಆದ ನಂತರ ದೃಢಕಲಸದ ಒಳಗಡೆ ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಒಪ್ಪಂದವನ್ನು ಮಾಡಿದರು. ಅಗ್ರಿಮೆಂಟ್ ಕಾಪಿ ಕೂಡ ಒರಿಜಿನಲ್ ನಮ್ಮಲ್ಲೇ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ನಿಕಟಪೂರ್ವಾಧ್ಯಕ್ಷ ಚಿತ್ತರಂಜನ್ ಕಂಕನಾಡಿ, ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್, ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷ ಹರೀಶ್ ಅಮೀನ್, ಕ್ಷೇತ್ರಾಡಳಿತ ಸಮಿತಿ ಉಪಾಧ್ಯಕ್ಷ ಪೀತಾಂಬರ ಹೆರಾಚೆ, ಕಾರ್ಯದರ್ಶಿ ರವಿ ಪೂಜಾರಿ ಚಿಲಿಂಬೆ ಮತ್ತಿತರರು ಉಪಸ್ಥಿತರಿದ್ದರು.